ಬಾರ್ಕೂರು ರಸ್ತೆ ಅಗಲೀಕರಣ ಬೇಡಿಕೆ ಮರೀಚಿಕೆಯಾಗಿ ಉಳಿದ ಕಾರಣ ವಾಹನ ದಟ್ಟಣೆ ಹೆಚ್ಚಳದಿಂದ ದಿನದಿಂದ ದಿನಕ್ಕೆ ಅಪಘಾತಗಳ ಸಂಖ್ಯೆ ಹೆಚ್ಚುತ್ತಿವೆ. ಶುಕ್ರವಾರ ಬೆಳಿಗ್ಗೆ ಲಾರಿಯೊಂದು ಇಲ್ಲಿನ ಕಚ್ಚೂರು ಬಸ್ ನಿಲ್ದಾಣದ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಭಾರೀ ದುರಂತವೊಂದು ನಡೆದಿದೆ. ರಸ್ತೆ ಬದಿಯಲ್ಲಿ ಹಾಕಿದ ಗಾರ್ಡ್ ಮತ್ತು ಸಿಮೆಂಟ್ ಕಂಬಕ್ಕೆ ಡಿಕ್ಕಿ ಹೊಡೆದು ನಿಂತ ಕಾರಣ ಸಾವು ನೋವು ಇಲ್ಲದಂತಾಗಿದೆ. ಕೆಲ ಹೊತ್ತು ಕರೆಂಟ್ ನಿಲುಗಡೆ ಮತ್ತು ರಸ್ತೆ ಸಂಚಾರಕ್ಕೆ ತೊಡಕಾಗಿತ್ತು.